ನಮಸ್ಕಾರ ಎಲ್ಲರಿಗೂ. ಕೊರಗಜ್ಜನ ಕೃಪೆಯಿಂದ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೇನೆ. ಈ ಮಳೆ ಟೈಮಲ್ಲಿ ಕೊರಗಜ್ಜನ ಕ್ಷೇತ್ರಕ್ಕೆ ಭೇಟಿ ಕೊಡಬಹುದಾ ಅನ್ನುವಂತಹ ಕೆಲವೊಂದು ಡೌಟ್ ಕೆಲವರಿಗೆ ಶುರುವಾಗಿದೆ. ಯೂಶ್ವಲಿ ಏನು ಅಂತಂದರೆ ಮಂಗಳೂರಲ್ಲಿ ಈ ಟೈಮಲ್ಲಿ ಮಳೆ ಬರೋದು ಕಾಮನ್, ಅದೇನು ವಿಶೇಷ ಅಲ್ಲ. ಇನ್ನು 3 ತಿಂಗಳು ತುಂಬ ಮಳೆ ಸುರಿತಾ ಇರುತ್ತೆ. ಅದರಿಂದ ಏನು ತೊಂದರೆ ಅಂತ ಆಗಲ್ಲ. ಕೊರಗಜ್ಜನ ಆದಿ ಕ್ಷೇತ್ರದಲ್ಲಿ 7 ಸ್ಥಳ, ಕುತ್ತಾರಿನ 7 ಸ್ಥಳಗಳೇನಿದೆ, ಆದಿ ಸ್ಥಳಗಳೇನಿದೆ, ಅದು ವರ್ಷದ 365 ದಿನನೂ ತೆರೆದಿರುತ್ತೆ. ಅದು ಯಾವತ್ತೂ ಬಂದಂತ ಆಗಲ್ಲ. ಹೆಂಗಸರಿಗೆ ಮಾತ್ರ ಸಾಯಂಕಾಲ 6:30ಇಂದ ಬೆಳಗ್ಗೆ 6:30 ತನಕ ಒಳಗಡೆ ಹೋಗಿ ದರ್ಶನ ಮಾಡುವಂತಹ ಅವಕಾಶ ಇರುವುದಿಲ್ಲ. ಡೇ ಟೈಮಲ್ಲಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕುತ್ತಾರಿನಲ್ಲಿರುವಂಥ ಕೊರಗಜ್ಜನ 7 ಆದಿ ಸ್ಥಳಗಳು ಕೂಡ ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೇನೆ, ವರ್ಷದ 365 ದಿನನೂ ತೆರೆದಿರುತ್ತೆ. ನಿಮಗೆ ಹೆಚ್ಚಿನ ಡೌಟ್ ಏನಿದ್ರೆ ಒಂದು ಕೆಲಸ ಮಾಡಿರ್ತೇನೆ, ಅವ್ರ ಆದಿ ಸ್ಥಳದ್ದು ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಮತ್ತು ಅದರಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ. ನೀವು ಕೊರಗಜ್ಜನ ಕ್ಷೇತ್ರದಲ್ಲಿ ಯಾವ ಥರದ ಸೇವೆಗಳಿದೆ, ಹೇಗೆ ಹೋಗಬೇಕು, ಏನಾದರೂ ಡೌಟ್ ಇದ್ರೆ ಅಲ್ಲಿ ನಂಬರ್ ಕೂಡ ಇದೆ. ಆ ನಂಬರಿಗೆ ಕಾಲ್ ಮಾಡಿದರೆ ಅವರು ನಿಮಗೆಲ್ಲ ಡೌಟನ್ನು ಪರಿಹರಿಸ್ತಾರೆ. ಅದರಿಂದ ಯಾರಿಗಾದರೂ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋಂಥ ಮನಸ್ಸಿದ್ರೆ ನೀವು ಅವರಿಗೆ ಕಾಲ್ ಮಾಡಿ ಅಥವಾ ಆ ವೆಬ್ಸೈಟಿಗೆ ಹೋಗಿ ವಿಷಯನ ತಿಳ್ಕೊಂಡು ಆರಾಮ್ಸೆ ಹೋಗ್ಬೋದು. ಸೊ ಅಂದರೆ ತುಂಬ ಈ ವದಂತಿಗಳೆಲ್ಲ ಹರಡ್ತಾ ಇತ್ತು, ಅಂದರೆ ಈ ಮಳೆ ಟೈಮಲ್ಲಿ ಕೊರಗಜ್ಜನ ಕ್ಷೇತ್ರ ಓಪನ್ ಇರಲ್ಲ, ಅದು ಇದು ಅಂತ ಅಂದ್ಬಿಟ್ಟು. ಆ ವದಂತಿಗಳಿಗೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಕಿವಿ ಕೊಡಬೇಡಿ. ಆದಿ ಸ್ಥಳದಲ್ಲಿ ನೀವು ವರ್ಷದ 365 ದಿನ ಯಾವಾಗ ಬೇಕಾದರೂ ದರ್ಶನ ಮಾಡ್ಬೋದು. ಅದು ಕುತ್ತಾರಲ್ಲಿ 7 ಕಡೆ ಇದೆ. ನಾನು ಕೊರಗಜ್ಜನ ಹೋಗಿ ತುಂಬ ವೀಡಿಯೋಸ್ಗಳನ್ನು ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದೇನೆ. ನೀವು ಆ ವಿಡಿಯೋಗಳನ್ನು ನೋಡಿದರೂ ಕೂಡ ನಿಮಗೆಲ್ಲ ಮಾಹಿತಿ ಕೂಡ ಸಿಗುತ್ತೆ. ಇಷ್ಟೇ, ಇನ್ನೇನಿಲ್ಲ. ಎಲ್ರೂ ಕೊರಗಜ್ಜ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಎಲ್ರಿಗೂ.